ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂತಹ ಶ್ರೀಯುತ ಮಂಜುನಾಥರವರೇ, ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂತಹ ಆರ್ಯಾಪು ಗ್ರಾಮ ಪಂಚಾಯತಿನ ಅಧ್ಯಕ್ಷೆಯಾಗಿರುವಂಥ ಶ್ರೀಮತಿ ಸರಸ್ವತಿರವರೇ, ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗೆ ಉಪಸ್ಥಿತರಿರತಕ್ಕಂತಹ ಡಾಕ್ಟರ್ ಸುರೇಶ್ ಪುತ್ರಯ್ಯರೇ, ಬುಡಿಯಾರು ರಾಧಾಕೃಷ್ಣರಯ್ಯವರೇ, ರಾಧಾಕೃಷ್ಣ ಬೋರ್ಕರ್ ಅವರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಗೌರವಾನ್ವಿತ ಅತಿಥಿಗಳೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸಜ್ಜನ ಬಂಧುಗಳೇ, ಶ್ರದ್ಧೆಯ ಮಾತೆಯಂದಿರೇ, ಪ್ರಾಸ್ತಾವಿಕವಾಗಿ ಗಿರೀಶ್ರವರು ಮಾತನಾಡತಕ್ಕಂಥ ಸಂದರ್ಭದಲ್ಲಿ ಎರಡು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ಒಂದು, ಅಳಿಸಿ ಹೋಗಿರತಕ್ಕಂತಹ ನಮ್ಮ ಕೃಷಿ ಪರಂಪರೆಯನ್ನು ಉಳಿಸಿಕೊಂಡು ಮುಂದಿನ ದಿವಸಗಳಲ್ಲಿ ನಾವೆಲ್ಲರೂ ಕೃಷಿ ಆಧಾರಿತವಾಗಿರ್ತಕ್ಕಂಥ ವ್ಯವಸ್ಥೆಗೆ ಒಂದಷ್ಟು ಶಕ್ತಿಯನ್ನು ಕೊಡ್ತಕ್ಕಂಥ ಕಾರ್ಯ ಆಗಬೇಕು ಅಂತಕ್ಕಂಥ ಕಲ್ಪನೆಯ ಜೊತೆಗೆ ಈ ಕಾರ್ಯಕ್ರಮ ಆಯೋಜನೆ ಆಗಿದೆ ಅನ್ನುವಂಥದ್ದು. ಎರಡನೆಯದು, ಭಜನೆಯ ಮುಖಾಂತರ ಈ ಸಮಾಜದಲ್ಲಿ ಮಹತ್ತರವಾಗಿರ್ತಕ್ಕಂಥ ಬದಲಾವಣೆಯನ್ನು ಕಾಣಬಹುದು. ಸನಾತನವಾಗಿರತಕ್ಕಂತಹ ಧರ್ಮ ಪರಂಪರೆಯ ಮುಂದೆ ಇರತಕ್ಕಂತಹ ನಾನಾ ರೀತಿಯ ಸವಾಲುಗಳಿಗೆ ಸಂಘಟಿತವಾಗಿರತಕ್ಕಂಥ ಉತ್ತರವನ್ನು ಭಜನೆಯ ಮುಖಾಂತರ ಕೊಡಬೇಕು ಅಂತಕ್ಕಂಥ ಆಶಯದ ಅಡಿಯಲ್ಲಿ ಭಜನೆಗೆ ವಿಶೇಷವಾಗಿರತಕ್ಕಂಥ ಶಕ್ತಿಯನ್ನು ಕೊಡ್ತಾ ಆ ಧರ್ಮವನ್ನು ನಾವು ಬದುಕಿರತಕ್ಕಂಥ ಧರ್ಮವನ್ನು ಉಳಿಸಬೇಕು ಅಂತಕ್ಕಂಥ ಕಲ್ಪನೆಯ ಜೊತೆಗೆ ನಾವೆಲ್ಲರೂ ಸುಮಾರು 9 ವರ್ಷಗಳಿಂದ ವಿವಿಧ ಕಾರ್ಯಕ್ರಮಗಳ ಮುಖಾಂತರ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಿದ್ದೇವೆ ಅನ್ನತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿದರು. ಪ್ರಾಯಶಃ ನಾನು ಪ್ರಥಮವಾಗಿ ಮರಾಠಿ ಸಮಾಜಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಹಿಂದೂ ಸಮಾಜಕ್ಕೆ ನೋವಾದಂತಹ, ಹಿಂದೂ ಸಮಾಜಕ್ಕೆ ಅವಮಾನ ಆಗಿರತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾಗಿರತಕ್ಕಂಥ ಶಕ್ತಿಯನ್ನು ಸಮಾಜದಲ್ಲಿ ಕೊಟ್ಟವರು ಯಾರು ಅಂತ ಹೇಳಿದರೆ ಅದು ಮರಾಠಿ ಸಮುದಾಯದವರು ಅನ್ನೋಂಥದ್ದನ್ನು ನಾನು ಅತ್ಯಂತ ಸ್ಪಷ್ಟವಾಗಿ ವೇದಿಕೆಯಲ್ಲಿ ಹೇಳಬಲ್ಲೆ. ಇವತ್ತು ಧರ್ಮ ಉಳಿದರೆ ಮಾತ್ರ ನಾವೆಲ್ಲರೂ ಈ ಸಮಾಜದಲ್ಲಿ ಉಳಿಲಿಕ್ಕೆ ಸಾಧ್ಯ. ನಮ್ಮ ಸಂಸ್ಕೃತಿ ವಿಚಾರಧಾರೆಯ ಮುಖಾಂತರ ನಾವೆಲ್ಲರೂ ಸಂಘಟಿತವಾಗಿ ಸಮಾಜದಲ್ಲಿ ಜೊತೆಗೆ ಹೆಜ್ಜೆ ಹಾಕಲಿಕ್ಕೆ ಸಾಧ್ಯ ಅನ್ನೋದನ್ನು ಅರಿತುಕೊಂಡು ಬದುಕಬೇಕಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ. ಸಮಾಜದ ಮುಂದೆ ನೂರಾರು ಸವಾಲುಗಳು, ಅಪಮಾನಗಳು, ನೋವುಗಳು, ಅವಮಾನಗಳು, ಸಂಘರ್ಷಗಳು, ಇವೆಲ್ಲದರ ನಡುವೆ ನಮ್ಮ ಧರ್ಮವನ್ನು ಉಳಿಸತಕ್ಕಂಥ ಪ್ರಾಮಾಣಿಕ ಕಾಳಜಿಯ ಜೊತೆಗೆ ನಮ್ಮ ಬದುಕನ್ನು ಇವತ್ತು ಸಮಾಜಕ್ಕೆ ಸಮರ್ಪಣೆ ಮಾಡಬೇಕಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ಬಂದು ನಿಂತಿದ್ದೇವೆ. ಈ ಹಿನ್ನೆಲೆಯಲ್ಲಿ ಇವತ್ತು ಸಮಾಜವನ್ನು ಒಗ್ಗೂಡಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸ ಕಾರ್ಯಗಳು ಆಟಿಯ ಈ ತಿಂಗಳುಗಳಲ್ಲಿ ಹಿಂದೆ ಇರತಕ್ಕಂತಹ ಅನಾದಿ ಕಾಲದಲ್ಲಿದ್ದಂತಹ ನಮ್ಮ ಪರಂಪರೆಗಳನ್ನು ಉಳಿಸಿಕೊಂಡು ಆ ಆಟಿಯ ತಿಂಗಳುಗಳಲ್ಲಿ ಯಾವ ಎಲ್ಲ ಕೆಲಸವನ್ನು ನಾವು ಮಾಡಬೇಕು, ಆ ಆಟಿಯ ತಿಂಗಳುಗಳಲ್ಲಿ ಮಾಡತಕ್ಕಂತಹ ಕಾರ್ಯಕ್ರಮದ ಮುಖಾಂತರ ಈ ಸಮಾಜಕ್ಕೆ ಶಕ್ತಿಯನ್ನು ಯಾವ ರೀತಿಯಾಗಿ ಕೊಡಬಹುದು ಅನ್ನತಕ್ಕಂತಹ ದೂರದೃಷ್ಟಿಯ ಜೊತೆಗೆ ಇವತ್ತು ಸಮಾಜದಲ್ಲಿ ಸಂಘಟಿತವಾಗಿರತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡತಕ್ಕಂಥ ವ್ಯವಸ್ಥೆ ಇವತ್ತು ಸಮಾಜದಲ್ಲಿ ಮುಂಚೂಣಿಯಲ್ಲಿ ನಿಂತು ಮಾಡಿದರೆ ಅದು ಮರಾಠಿ ಸಮುದಾಯ ಅನ್ನೋದನ್ನು ಅತ್ಯಂತ ಸ್ಪಷ್ಟವಾಗಿ ನಾನು ಹೇಳಬಲ್ಲೆ. ಈ ಹಿನ್ನೆಲೆಯಲ್ಲಿ ಸುಮಾರು 9 ವರ್ಷಗಳಿಂದ ಈ ಸಮಾಜದಲ್ಲಿ ಬದಲಾವಣೆಯನ್ನು ಮಾಡಬೇಕು, ಸನಾತನವಾಗಿರ್ತಕ್ಕಂಥ ಧರ್ಮ ಪರಂಪರೆಯನ್ನು ಉಳಿಸತಕ್ಕಂಥ ಕೆಲಸ ಕಾರ್ಯ ನಮ್ಮಿಂದ ಆಗಬೇಕು ಅಂತಕ್ಕಂಥ ಆಶಯದ ಅಡಿಯಲ್ಲಿ ಭಜನೆಯನ್ನು ಮನೆಯಲ್ಲಿ ಮಾಡೋದರ ಮುಖಾಂತರ ಸಮಾಜದಲ್ಲಿರ್ತಕ್ಕಂಥ ವಿಭಜನೆಯನ್ನು ಶಾಶ್ವತವಾಗಿ ನಿರ್ಮೂಲನೆಯನ್ನು ಮಾಡಿ ನಾವೆಲ್ಲರೂ ಸಮಾಜದಲ್ಲಿ ಸಂಘಟಿತರಾಗಿ ಒಂದು ಮನೆಯಲ್ಲಿ ಅವಿಭಕ್ತ ಕುಟುಂಬ ರೀತಿಯಲ್ಲಿ ನಾವು ಬದುಕಬೇಕು ಅಂತಕ್ಕಂಥ ಕಲ್ಪನೆಯನ್ನು ಈ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಈ ಮರಾಠಿ ಸಮುದಾಯದ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ನಾನು ಅತ್ಯಂತ ಹೆಮ್ಮೆಯನ್ನು ಪಡ್ತಾ ಇದ್ದೇನೆ. ನೂರಾರು ಸವಾಲುಗಳ ನಡುವೆ ಅನೇಕ ರೀತಿಯ ಕಾರ್ಯಕ್ರಮಗಳು ಆಗಬೇಕಾಗಿದೆ. ಇವತ್ತು ಒಂದು ಪಂಗಡದವರು ಕಾರ್ಯಕ್ರಮವನ್ನು ಮಾಡಿದರೆ ಆ ಸಮುದಾಯಕ್ಕೆ ಸೀಮಿತವಾಗಿರ್ತಕ್ಕಂತಹ ಕಾಲಘಟ್ಟಗಳು,
ಒಂದು ಸಮುದಾಯ, ಒಂದು ವರ್ಗ, ಒಂದು ಜಾತಿಯ ಮುಖಾಂತರ ಕಾರ್ಯಕ್ರಮವನ್ನು ಮಾಡಿದರೆ ಅದು ಜಾತಿಯವರಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂತಹ ಕಾಲಘಟ್ಟದಲ್ಲಿ ಇವತ್ತು ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡಬೇಕು. ಮರಾಠಿ ಸಮುದಾಯದ ಕಾರ್ಯಕ್ರಮದಲ್ಲಿ ಎಲ್ಲ ಜಾತಿಯವರು ಕೂಡ ಭಾಗವಹಿಸಬೇಕು ಅನ್ನತಕ್ಕಂಥ ದೂರದೃಷ್ಟಿಯ ಜೊತೆಗೆ ಇವತ್ತು ಕಾರ್ಯಕ್ರಮವನ್ನು ಮಾಡಿದಿರಲ್ಲ. ಇಂತಹ ಶ್ರೇಷ್ಠ ಕಾರ್ಯಕ್ರಮಗಳು ಮುಂದಿನ ದಿವಸದಲ್ಲಿ ಎಲ್ಲ ಜಾತಿಯವರಿಗೆಲ್ಲರೂ ಆಗಬೇಕು ಅನ್ನತಕ್ಕಂಥ ಮಹದಾಸೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ಈ ಹಿನ್ನೆಲೆಯಲ್ಲಿ ಧಾರ್ಮಿಕ ಪ್ರಜ್ಞೆಯ ಮುಖಾಂತರ ಬದಲಾವಣೆ, ಕೃಷಿ ಆಧಾರಿತವಾಗಿರತಕ್ಕಂತಹ ವ್ಯವಸ್ಥೆಯ ಜೊತೆಗೆ ಕೃಷಿ ಅಳಿಸಿ ಹೋಗಿರತಕ್ಕಂತಹ ಕಾಲಘಟ್ಟದಲ್ಲಿ ಭತ್ತದ ಕೃಷಿಗೆ ವಿಶೇಷವಾಗಿ ಒತ್ತನ್ನು ಕೊಡ್ತಾ ನಾವು ತಿನ್ನತಕ್ಕಂಥ ಅನ್ನ ಎಲ್ಲಿಂದ ಆಗ್ತದೆ ಅನ್ನತಕ್ಕಂತಹ ಯೋಚನೆಯ ನಡುವೆ ನಮ್ಮ ಮಕ್ಕಳು ಕೂಡ ತಿಳ್ಕೊಳ್ಬೇಕು ಅನ್ನತಕ್ಕಂಥ ಆ ದೂರದೃಷ್ಟಿಯ ಜೊತೆಗೆ ನೀವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ. ನೀವು ಆರಾಧನೆ ಮಾಡತಕ್ಕಂಥ ಮಹಾಮಾಯಿ ದೇವರು ಈ ಇಡೀ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡ್ತಾ ಮುಂದಿನ ದಿವಸಗಳಲ್ಲಿ ಕೂಡ ಇದೇ ರೀತಿಯ ಮಾದರಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವುದರ ಜೊತೆಗೆ ಒಂದು ಹಿಂದೂ ಸಮಾಜಕ್ಕೆ ಹೊಸ ಮುನ್ನುಡಿಯನ್ನು ಬರೆಯತಕ್ಕಂಥ ಕಾರ್ಯವನ್ನು ಮಾಡಿದಿರಿ. ಎಲ್ಲರೂ ಕೂಡ ನೀವು ಹಾಕಿರ್ತಕ್ಕಂಥ ಹೆಜ್ಜೆಗಳನ್ನು ಪಾಲನೆ ಮಾಡತಕ್ಕಂಥ ಹೆಜ್ಜೆಗಳನ್ನು ಅನುಕರಣೆ ಮಾಡತಕ್ಕಂಥ ಸನ್ನಿವೇಶ ಇವತ್ತು ಸಮಾಜದಲ್ಲಿ ನಿರ್ಮಾಣ ಆಗಿದೆ. ಈ ಹಿನ್ನೆಲೆಯಲ್ಲಿ ನೀವು ಮಾಡಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಅತ್ಯಂತ ನಿರ್ವಿಘ್ನವಾಗಿ ಆಗಲಿ. ಯಾವ ಕ್ರೀಡೆಯ ಮುಖಾಂತರ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಯುವಕರನ್ನು ಜೋಡಿಸಿದಾಗ ಯುವಕರ ಮುಖಾಂತರ ಈ ಸಮಾಜದಲ್ಲಿ ಪರಿಣಾಮಕಾರಿಯಾಗಿರ್ತಕ್ಕಂಥ ಬದಲಾವಣೆಯನ್ನು ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವೆಲ್ಲ ಇವತ್ತು ಒಪ್ಪಿಕೊಳ್ಳಬೇಕಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ಬಂದು ನಿಂತಿದ್ದೇವೆ. ಈ ಹಿನ್ನೆಲೆಯಲ್ಲಿ ನಮ್ಮ ಮುಂದೆ ಇರತಕ್ಕಂತಹ ಧರ್ಮ ಸೂಕ್ಷ್ಮತೆಗಳು, ನಮ್ಮ ಸಮಾಜದ ಮುಂದೆ ಇರತಕ್ಕಂತಹ ನೂರಾರು ಸವಾಲುಗಳು, ನಮ್ಮ ಸಮಾಜದ ಮುಂದೆ ಇರತಕ್ಕಂತಹ ಅಶಕ್ತರು, ಶೋಷಿತರ, ದುರ್ಬಲರನ್ನು ಈ ಸಮಾಜದ ಮುಖ್ಯ ವಾಹಿನಿಗೆ ಜೋಡಿಸ್ತಾ ಅವರ ಕಣ್ಣೀರನ್ನು ಒರೆಸತಕ್ಕಂಥ ಕೆಲಸ ಕಾರ್ಯಗಳು ಈ ಸಮಾಜದಲ್ಲಿ ಯುವಕರ ಸಂಕಲ್ಪದಿಂದ ಆದಾಗ ಆ ರಾಮರಾಜ್ಯದ ನಿರ್ಮಾಣದ ಕಾರ್ಯ ಕೂಡ ಸಾಕಾರಗೊಳ್ಳಲಿಕ್ಕೆ ಸಾಧ್ಯ. ವಿಶ್ವ ಒಂದೇ ರಾಷ್ಟ್ರ ಭಾರತ ಆಗಬೇಕು ಅನ್ನತಕ್ಕಂಥ ಕಲ್ಪನೆಯ ಜೊತೆಗೆ ಸಾವಿರಾರು ಮಂದಿಯ ತ್ಯಾಗ ಬಲಿದಾನ ಆಗಿರುವಂಥದ್ದು ನಮಗೆಲ್ಲರಿಗೂ ತಿಳಿದಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಜಗತ್ತು ಭಾರತಕ್ಕೆ ನಮಿಸತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಿದೆ. ಇಡೀ ಜಗತ್ತು ನಮ್ಮ ಸಂಸ್ಕೃತಿಯನ್ನು ಒಪ್ಪಿಕೊಂಡು ಈ ದೇಶಕ್ಕೆ ಗೌರವವನ್ನು ಕೊಡತಕ್ಕಂಥ, ಈ ದೇಶದ ವಿಚಾರಧಾರೆಗಳಿಗೆ ಗೌರವ ಕೊಡತಕ್ಕಂಥ ಎಲ್ಲ ಸಂಗತಿಗಳ ನಡುವೆ ಇವತ್ತು ಸಾಮಾಜಿಕ ಜವಾಬ್ದಾರಿಯ ಜೊತೆಗೆ ನಾವೆಲ್ಲರೂ ಬದುಕಬೇಕಾಗಿರತಕ್ಕಂಥ ಅವಶ್ಯಕತೆ ಇದೆ. ಮುಂದಿನ ದಿವಸದಲ್ಲಿ ಜಗತ್ತಿಗೆ ನೇತೃತ್ವವನ್ನು ಕೊಡ್ತಕ್ಕಂಥ ಶಕ್ತಿ ಭಾರತಕ್ಕೆ ಬರಲಿ. ಹಿಂದೂ ರಾಷ್ಟ್ರದ ಕಲ್ಪನೆಯನ್ನು ಸಾಕಾರಗೊಳಿಸ್ತಕ್ಕಂಥ ಕೆಲಸ ಕಾರ್ಯಗಳು ನಮ್ಮಿಂದ ಸಮಾಜದಲ್ಲಿ ಆಗಲಿ. ಈ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಬದುಕಿಗೂ ಕೂಡ ನ್ಯಾಯವನ್ನು ಕೊಡ್ತೇನೆ, ಆ ಬಡವ ಕಟ್ಟ ಕಡೆಯ ವ್ಯಕ್ತಿಯ ಕಣ್ಣೀರನ್ನು ಒರೆಸ್ತೇನೆ ಅನ್ನತಕ್ಕಂಥ ಯೋಚನೆಯ ನಡುವೆ ಜೊತೆಯಾಗಿ ಹೆಜ್ಜೆ ಇಡತಕ್ಕಂಥ ಶಕ್ತಿಯನ್ನು ತಾಯಿ ಮಹಾಮಾಯಿ, ನಾವೆಲ್ಲರೂ ಆರಾಧನೆ ಮಾಡತಕ್ಕಂಥ ಕಾರ್ಪಾಡಿ ಸುಬ್ರಹ್ಮಣ್ಯ ದೇವರು ನಮಗೆಲ್ಲರಿಗೂ ಕರುಣಿಸಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ನೀವು ಮಾಡತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಾವು ಕೂಡ ನಿಮ್ಮ ಜೊತೆಗೆ ಇದ್ದೇವೆ ಅನ್ನತಕ್ಕಂಥ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಬರುವ ವರ್ಷ 10ನೇ ವರ್ಷ ದಶಮಾನೋತ್ಸವ ಈ ಮರಾಠಿ ಸಮುದಾಯದ ಯುವ ವೇದಿಕೆಯ ಮುಖಾಂತರ ನೂರಾರು ಕಾರ್ಯಕ್ರಮಗಳು ಆ ದಶಮಾನ ವರ್ಷದ ಕಾರ್ಯಕ್ರಮದ ಮುಖಾಂತರ ಸಾಕಾರಗೊಳ್ಳಿ. ಈ ಯುವ ವೇದಿಕೆ ನೂರಾರು ವರ್ಷಗಳ ಕಾಲ ಈ ಸಮಾಜದಲ್ಲಿ ಒಳ್ಳೆಯ ಕೆಲಸವನ್ನು, ಧಾರ್ಮಿಕ ಶ್ರದ್ಧೆಯನ್ನು ಉಳಿಸತಕ್ಕಂಥ ಸಂಸ್ಕೃತಿ ವಿಚಾರಧಾರೆಗಳಿಗೆ ಗೌರವವನ್ನು ತರತಕ್ಕಂಥ ಕೆಲಸವನ್ನು ಸಮಾಜದಲ್ಲಿ ಮಾಡಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ಈ ಕ್ರೀಡಾಕೂಟಕ್ಕೆ ಶುಭವನ್ನು ಹಾರೈಸ್ತಾ, ಸೋಲು ಮತ್ತು ಗೆಲುವು ಈ ಸ್ಪರ್ಧೆಯಲ್ಲಿರುವಂಥದ್ದು ಸ್ವಾಭಾವಿಕ. ಆದರೆ ಗೆಲುವು ಮತ್ತು ಸೋಲಿನ ನಡುವೆ ಆ ಸೋಲನ್ನು ಕೂಡ ಸವಾಲಾಗಿ ಸ್ವೀಕಾರ ಮಾಡಿ ಮುಂದಿನ ದಿವಸದಲ್ಲಿ ಗೆಲುವನ್ನು ಕಂಡುಕೊಳ್ತೇವೆ ಅನ್ನತಕ್ಕಂಥ ಸಂಕಲ್ಪದಡಿಯಲ್ಲಿ ಕ್ರೀಡಾಕೂಟದಲ್ಲಿ ನಾವೆಲ್ಲರೂ ಜೋಡಿಸೋಣ ಅನ್ನತಕ್ಕಂಥ ಆಶಯದ ಜೊತೆಗೆ ತಮಗೆಲ್ಲರಿಗೂ ಶುಭವನ್ನು ಹಾರೈಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.